ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಬಾಯಿ ಮಾತಿನ ಉಪಚಾರದಿಂದ ಕೋವಿಡ್ ನಿಯಂತ್ರಣ ಆಗಲ್ಲ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದ್ರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಉಸ್ತುವಾರಿ ಸಚಿವರು ಕೋವಿಡ್ ನಿಯಂತ್ರಿಸುವಲ್ಲಿ ಆಕ್ಟಿವ್ ಇಲ್ಲ. ಅಧಿಕಾರಿಗಳು, ಸಚಿವರು, ಶಾಸಕರ ನಡುವೆ ಸಮನ್ವಯ ಇಲ್ಲದಾಗಿದೆ. ನೈಟ್ ಕರ್ಫ್ಯೂ ಹಾಕಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ. ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕು. ಲಾಕ್ಡೌನ್ ಬಗ್ಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಚರ್ಚೆಯಾಗ್ತಾ ಇದೆ. ನೈಟ್ ಕರ್ಫ್ಯೂ ಹಾಕಿ ಡೇ ಟೈಮ್ ಜನರನ್ನ ಫ್ರೀ ಬಿಡ್ತಾರೆ. ಕೊರೋನಾ ಏನು ರಾತ್ರಿ ಸಮಯದಲ್ಲಿ ಮಾತ್ರ ಬರುವುದಾ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಪ್ರಶ್ನಿಸಿದ್ದಾರೆ. ವಾಹನ ತಪಾಸಣೆ ಮಾಡುವ ದೃಷ್ಟಿಯಿಂದ ಇಡೀ ರಸ್ತೆಯನ್ನ ಗಂಟೆಗಟ್ಟಲೆ ಬ್ಲಾಕ್ ಮಾಡಿರ್ತಕ್ಕಂಥದ್ದು ನಾನು ಕಂಡಿದ್ದೇನೆ. ನಾನು ಕೂಡ ರಸ್ತೆಯಲ್ಲಿ 1 ಗಂಟೆ ರಸ್ತೆ ಬ್ಲಾಕ್ನಲ್ಲಿದ್ದೆ. 1 ಗಂಟೆ. ಏನಾದರೂ ಒಂದು ತೀರ್ಮಾನ ಮಾಡುವಂಥದ್ದು, ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಬೇಗ ಸರಿಪಡಿಸಬೇಕು. ನಾನು ಆ ದಿವಸ ಆಸ್ಪತ್ರೆಗೆ ಹೋಗುವ ಪೇಷಂಟ್ಗಳಿದ್ದರು. 1 ಗಂಟೆ ನಿಂತರೆ ಏನಾಗ್ಬೋದು, ಆಸ್ಪತ್ರೆಗೆ ಪೇಷಂಟ್ಗಳಿಗೆ ವಿಶೇಷವಾದಂಥ ಅನುಕೂಲತೆಯನ್ನು ಕೂಡ ಮಾಡಬೇಕು, ವಿಶೇಷ ಅನುಕೂಲತೆಯನ್ನು ಮಾಡಬೇಕು. ಇದರಿಂದ ಕೊರೋನಾ ನಿಯಂತ್ರಣ ಆಗ್ತದೆ ಅಂತೇಳಿ ನನ್ನ ನಂಬಿಕೆ ಇಲ್ಲ. ಆದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂಥದ್ದಕ್ಕೆ ನನ್ನ ಸಹಮತ ಇದೆ. ಆದರೆ ಅದರಿಂದ ಜನಸಾಮಾನ್ಯರಿಗೆ ತೊಂದರೆ ಕೂಡ ಆಗಬಾರ್ದು. ಕೊರೋನಾ ಲಾಕ್ಡೌನ್ ಬಗ್ಗೆ ಚರ್ಚೆ ನಡೀತಿದೆ, ಕರ್ಫ್ಯೂ ಮಾಡ್ತಕ್ಕಂಥ ಚರ್ಚೆ ನಡೀತಿದೆ. ರಾತ್ರಿ ಹೊತ್ತು ಕರ್ಫ್ಯೂ ಮಾಡ್ತಾರೆ ಅಂತೇಳಿ ಅದರಲ್ಲೂ ಕೆಲವು ಜನರಿಗೆ ಗೊಂದಲ ಇದೆ. ಹಾಗಿದ್ರೆ ಕೊರೋನಾ ಬರೋದು ರಾತ್ರಿ ಮಾತ್ರವ ಅಂತ ಹೇಳುವಂಥ ಪ್ರಶ್ನೆ ಕೆಲವರು ಕೇಳ್ತಾರೆ. ನಮ್ಮಲ್ಲಿ ಬಸ್ಸು ಪ್ರಯಾಣ ಮಾಡುವವರು ಕೂತ್ಕೊಂಡು ಹೋಗಿ ನಿಂತ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಕೆಲವು ಜಿಜ್ಞಾಸೆಗಳಿದೆ. ಇದು ಪ್ರಾರಂಭದಲ್ಲಿ ಆಗಿರ್ತಕ್ಕಂಥ ಇಂತಹ ಅನೇಕ ವಿಷಯಗಳಿದೆ.